ಬಾವಿಗೆ ಕಲ್ಲು ಕಟ್ಟುವ ಸಂದರ್ಭದಲ್ಲಿ ಕಾರ್ಮಿಕ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ಬಾವಿಗೆ ಕಲ್ಲು ಕಟ್ಟುವ ವೇಳೆ ಮಣ್ಣು ಕುಸಿದು ಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದ್ದು ಉಡುಪಿ ಜಿಲ್ಲೆ ಕೊಡವೂರು ವಾರ್ಡಿಯಲ್ಲಿ ಈ ಘಟನೆ ನಡೆದಿದೆ. ಕಾರ್ಕಳದಿಂದ ಬಂದಿದ್ದ ಕೊಪ್ಪಳ ಮೂಲದ ಕಾರ್ಮಿಕರು ಮಣ್ಣಿನಲ್ಲಿ ಸಿಲುಕಿ ಕೊಪ್ಪಳದ ರಮೇಶ್ ಸಾವನ್ನಪ್ಪಿರುವಂತಹ ದುರ್ದೈವಿ 25 ವರ್ಷದ ರಮೇಶ್ ದುರ್ಮರಣವನ್ನಪ್ಪಿದ್ದು ಓರ್ವ ಕಾರ್ಮಿಕ ಪಾರಾಗಿದ್ರೆ ಮತ್ತೋರ್ವ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ದ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರಿಂದ ಕಾರ್ಯಾಚರಣೆ ನಡೆಯುತ್ತಿದ್ದು ಜೆಸಿಬಿ ಬಳಸಿಕೊಂಡು ಮಣ್ಣನ್ನು ತೆರವು ಮಾಡಿದ್ದಾರೆ ಸ್ಥಳೀಯರು. ಒಟ್ಟಾರೆಯಾಗಿ ಬಾವಿಗೆ ಕಲ್ಲು ಕಟ್ಟುವಂತಹ ಸಂದರ್ಭದಲ್ಲಿ ಮಣ್ಣು ಕುಸಿದು ಕಾರ್ಮಿಕ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದ್ದು ಓರ್ವ ಕಾರ್ಮಿಕ ಪಾರಾಗಿದ್ರೆ ಮತ್ತೋರ್ವ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪೊಲೀಸರಿಂದ ಕೂಡ ಕಾರ್ಯಾಚರಣೆ ನಡೆಸಲಾಗುತ್ತಿದೆ.